ಬೆಳ್ಮ ದೇರಳಕಟ್ಟೆ ಪೆಲತ್ತಾಡಿತ ಸೇವಾಭಾವ ಚಾರಿಟೇಬಲ್ ಟ್ರಸ್ಟ್ದ ಸೇವಾಶ್ರಮಕ್ಕೆ ಒಂಜಿ ತಿಂಗಳಿಗೆ ಬೋಡಾಪಿನಾಥ ದಿನಸಿ ಸಾಮಗ್ರಿಲೇನು ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಐತಾರ ಕಾಂಡೆ ವಿತರಣೆ ಮಾಡ್ತಾರೆ. ಬೆಳ್ಮ ಸೇವಾಶ್ರಮಡ್ ಮಸ್ತ್ ಜನ ಹಿರಿಯರನ್ನ ಸೇವೆ ಮಲ್ತೊಂದುಲ್ಲೇರಿ. ಸೇವಾಶ್ರಮದ ಅಧ್ಯಕ್ಷರು GR ಶೆಟ್ಟಿ ಬೊಕ ಅರೆನ ತಂಡದ ಕುಲು ಮನ್ಪುನ ಹಿರಿಯರನ್ನ ಸೇವೆಗೆ ಮಲ್ಲ ಅಭಿನಂದನೆಲು. ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪರನ ಜನ್ಮದಿನ ತಾನಿಲ್ಲ ತಾನು ಇಡೆಗೆ ಬತ್ತದ ತನ್ನ ಕೈಟಾಪಿನಾಥ ಸಹಾಯ ಕೊರೊಂದುಲ್ಲೆ. ಇತ್ತೆ ಕೊರೋನಾದ ಲಾಕ್ಡೌನ್ದ ಕಷ್ಟದ ಪೊರ್ತುಳ್ಳ ಇಡೆಗೆ ಒಂಜಿ ತಿಂಗಳಿಗೆ ಆಪಿನಾಥ ದಿನಸಿ ಸಾಮಗ್ರಿಲೇನು ಕೊಡ್ತಾ ಆಶ್ರಮಡ್ ಹಿರಿಯರನ್ನ ಸೇವೆ ಎಡ್ಡೆ ರೀತಿ ನಡಪಡು ಕೊರೋನಾ ಮಹಾಮಾರಿ ಬೇಗಡೆ ನಾಶ ಆವಡು ಪಡೆದು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತೆರಿಪಾಯಲು. ಜಗತ್ತಿನಾದ್ಯಂತ ಕೊರೋನಾ ಮಹಾಮಾರಿಯ ಒಂದು ವ್ಯಾಪಕ ಹರಡುವಿಕೆಯಿಂದ ಇಡೀ ಜನ ಸಮುದಾಯವೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂತಹ ಸಂದರ್ಭ. ಬಹಳ ಮುಖ್ಯವಾಗಿ ಮಾಧ್ಯಮದ ಮೂಲಕ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಮಾಡುವುದೇನಂತ ಹೇಳಿದರೆ, ಈ ಒಂದು ಕೊರೋನಾ ಮಹಾಮಾರಿಯಿಂದ ಆದಷ್ಟು ಬೇಗನೆ ಮುಕ್ತಿಯನ್ನು ಸಿಗಬೇಕು ಅಂತಾದರೆ ನಾವು ನಮ್ಮ ರಕ್ಷಣೆಯನ್ನು ಮಾಡಬೇಕಾದದ್ದು ಅನಿವಾರ್ಯವಾಗಿದೆ. ಬಹಳ ಮುಖ್ಯವಾಗಿ ನಾವು ಮನೆಯಲ್ಲಿ ನಮ್ಮ ಸಮಯವನ್ನು ಕಳೆಯಬೇಕು. ಒಂದು ವೇಳೆ ಪಕ್ಕನೆ ಈ ರೀತಿಯಾದ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಬರಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ನಾವು ಮಾಸ್ಕನ್ನು ಧರಿಸುವಂಥದ್ದು, ಆದಷ್ಟು ಸಾಮಾಜಿಕ ಅಂತರವನ್ನು ಕಾಯುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಹಳಷ್ಟು ಬಾರಿ ನಮ್ಮ ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲೂ ಕೂಡ ಮನವಿಯನ್ನು ಮಾಡಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅಹೋರಾತ್ರಿ ಈ ಒಂದು ಕೊರೋನಾ ಮಹಾಮಾರಿಯ ಮುಕ್ತಿಗಾಗಿ ಕೆಲಸವನ್ನು ಮಾಡುತ್ತಿರುವಂಥದ್ದು ನಾವು ನೋಡಿದ್ದೇವೆ. ನಾವು ಈ ಆಶ್ರಮ ನಮ್ಮ GS ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಆಶ್ರಮ. ಇಲ್ಲಿ ಎಲ್ಲ ಇರತಕ್ಕಂಥ ಹಿರಿಯರು ಇವತ್ತು ದೇವರ ದಯದಿಂದ ಆರೋಗ್ಯಪೂರ್ಣವಾಗಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಆರೋಗ್ಯವನ್ನು ಕಾಪಾಡುವಂತಹ ಸರ್ವಶಕ್ತ ಭಗವಂತನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾ, ಯಡಿಯೂರಪ್ಪರವರ ಜನ್ಮದಿನದಂದು ಕೂಡ ನಾವು ಈ ಆಶ್ರಮಕ್ಕೆ ಬಂದು ಭೇಟಿ ನೀಡಿ ಏನಾದರೂ ನಮ್ಮ ಅಳಿಲ ಸೇವೆಯನ್ನು ಮಾಡುವಂಥದ್ದು. ಇವತ್ತು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಇಲ್ಲಿಗೆ ಬಂದಿದ್ದೇವೆ. ಈ ಒಂದು ಆಹಾರ ಸಾಮಗ್ರಿಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. ಒಟ್ಟಿನಲ್ಲಿ ಬಹಳ ಮುಖ್ಯವಾಗಿ ನಾವು ನಮ್ಮ ದೇಹಾರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಒಟ್ಟು ಪರಿಸರವನ್ನು ಕೂಡ ಸ್ವಚ್ಛವಾಗಿಡುವಂಥ ಕೆಲಸವನ್ನು ಮಾಡಿಕೊಂಡು ಆದಷ್ಟು ಬೇಗನೆ ಈ ಒಂದು ಕೊರೋನಾ ಮಹಾಮಾರಿಯಿಂದ ಮುಕ್ತಿಯನ್ನು ಪಡೆಯುವಂತಹ ಒಂದು ಆಶೀರ್ವಾದವನ್ನು ಭಗವಂತನೇ ನಮಗೆ ಕರುಣಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನಾವೆಲ್ಲರೂ ಕೂಡ ನಮ್ಮ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಜನರ ಒಂದು ಕಷ್ಟಗಳನ್ನು ಕೂಡ ನಾವು ಭಾಗಿಯಾಗಿ ಒಟ್ಟಿನಲ್ಲಿ ಈ ಒಂದು ಕೊರೋನಾ ಮಹಾಮಾರಿ ಆದಷ್ಟು ಬೇಗನೆ ತೊಲಗಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗಿದೆ. ಏನು ಕೇಂದ್ರ ಸರ್ಕಾರದ ನೀತಿ ನಿಯಮ ಇದೆ, ನಾವು ರಾಜ್ಯ ಸರ್ಕಾರದಲ್ಲಿ ಕೊಡುವಂಥ ಯಾವ ನೀತಿ ಎಲ್ಲವನ್ನು ಕೂಡ ನಾವು ಪಾಲಿಸಿದರೆ ಖಂಡಿತವಾಗಿಯೂ ಆದಷ್ಟು ಬೇಗನೆ ಕೊರೋನಾ ಮಹಾಮಾರಿಯಿಂದ ಮುಕ್ತಿ ನಮಗೆ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಮಗೆಲ್ಲರಿಗೂ ಕೂಡ ಶ್ರೀದೇವರು ಆಶೀರ್ವಾದನ ಮಾಡಲಿ. ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಕೂಡ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಸಲ್ಲಿಸಿ. ಸೇವಾಶ್ರಮದ ದಾನಿಲಿನ ಸಹಕಾರಡು ಹಿರಿಯರನ್ನ ಸೇವೆ ಮಲ್ತೊಂದಿಲ್ಲ. ರವೀಂದ್ರ ಶೆಟ್ಟಿ ಏಪಲ ಇಡೆಗೆ ಬತ್ತದ ಸಗಾಯ ಕೊರೊಂದುಲೇರು ಅರೆನ ಸೇವೆ ಸಗಾಯ ನಿರಂತರ ಉಪ್ಪಡು ಪಡೆದು ಸೇವಾಶ್ರಮದ ಅಧ್ಯಕ್ಷರು ಶ್ರೀ GR ಶೆಟ್ಟಿ ರವೀಂದ್ರ ಶೆಟ್ಟಿಗೆ ಅಭಿನಂದನೆದ ಪಾತ್ರ ಮಂಡಿರು. ಬಿದೈಪುರ ಬರಿಯಾರ ದಾಲ ಇದ್ದಿ ಇಂಚಿನ ಒಂದು ಇತ್ತಿಡು ಎಂಕಲ ಆಶ್ರಮಕ್ಕೆ ಯಾಪಲ್ಲ ದಾರ ಹೆಲ್ಪ್ ಅಂತ ಇತ್ತಿನ ಎಂಕಲ ರವೀಂದ್ರ ಶೆಟ್ಟಿ ಅಕ್ಕಲ ಸಂಘದ ಪೂರ ಸೇರಿದು ನಮ್ಮ ಆಶ್ರಮಕ್ಕೆ ಬೋಡಾಯಿನ ಒಂಜಿ ತಿಂಗಳದ ಸಾಮಾನನ್ನು ಕತ್ಕೊರೋದಿಲ್ಲಾರು ಅಂಚಾದ ಅಕ್ಕಲೆಗೆ ನಮ್ಮ ಮಾತ ಆಶ್ರಮದ ಅಜ್ಜಿನಕ್ಕಲ ಪರವಾದ ಅಕ್ಕಲಿಗೆ ಧನ್ಯವಾದ ಕೊರಪೆ ಅಕ್ಕಲಿಗೆ ಕೃತಜ್ಞತೆ ಸಲ್ಸವನಿಲ್ಲ ಪಕ್ಕ ನನಲ ಅಕ್ಕಲಿಗೆ ಕೊರ್ಪನ ಶಕ್ತಿ ದೇವರ ಕೊರಡು ಬಣ್ಣದು ಪ್ರಾರ್ಥನೆ ಮಾಡ್ತದೆ ಆತನಾತ್ ಇಂಕಲ ದೇಶ ಈ
ಕರೋನಾ ನಡೆದು ಅದರಾದ ಬೇಗ ಮುಕ್ತಿ ಆವಾಡ್ ಬಂದದ್ದು ನಿಂಗೆ ಮಾತೆಲ್ಲ ಪ್ರಾರ್ಥನೆ ಮಾಡ್ತಲೇ ಮಾತನಾಡಲು ದೇವರ ಎಡ್ಡ ಮಾಡ್ಪಾಡೋದು ಕೇಳ. ರವೀಂದ್ರ ಶೆಟ್ಟಿ ಸಮಾಜದ ರತ್ನ ಅರೆನ ಸಮಾಜ ಸೇವೆ ನಿರಂತರವಾದ ನಡತೊಂದುಂಡು. ಈತೆ ಕೊರೋನಾದ ಲಾಕ್ಡೌನ್ಲ ಕರಿ 35 ದಿನಟ್ಟು ಮಾತಾ ಜಾಗೆಲಿಗೆ ಪೋದು ಆರು ದಿನಸಿ ಸಾಮಗ್ರಿಗಳನ್ನು ವಿತರಣೆ ಮಂತೊಂದುಲ್ಲೇರು ಪಂಡದು ಬಿಜೆಪಿದ ಪ್ರಮುಖರು ಶ್ರೀ ಮೊಹಮ್ಮದ್ ಅಸ್ಗರ್ ಸೊಲ್ಮೆ ಸಂದಾಯರು. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸ್ಥಾಪಕರು, ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿರುವಂಥ ನಮ್ಮೂರಿನ ರತ್ನ ರವೀಂದ್ರ ಶೆಟ್ಟಿ ಉಳಿದೊಟ್ಟರವರ ನೇತೃತ್ವದಲ್ಲಿ ಈ ಸೇವಾ ಆಶ್ರಮದಲ್ಲಿ 1 ತಿಂಗಳಿನ ಬೇಕಾಗುವಂಥ ಹಿರಿಯರಿಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನು ನೀಡಿದ್ದಾರೆ. ಇವರಿಗೆ ದೇವರು ಇನ್ನಷ್ಟು ಸೇವೆ ಮಾಡುವಂಥ ಶಕ್ತಿ ದೇವರು ನೀಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅವರು ಕಳೆದ 1 ತಿಂಗಳಿಂದ ಅನೇಕ ಪ್ರದೇಶಗಳಲ್ಲಿ ಅವರಿಂದ ಆಗುವಂಥ ಸೇವೆಯನ್ನು ನಿತ್ಯ ನಿರಂತರವಾಗಿ ಮಾಡುತ್ತಾ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶಕರಾಗಿದ್ದಾರೆ. ಇನ್ನಷ್ಟು ಸೇವೆ ಮಾಡುವಂಥ ಶಕ್ತಿ ಆ ದೇವರು ಅವ್ರಿಗೆ ನೀಡಲಿ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳು ವಾರ್ ರೂಮಿನಲ್ಲಿ ನಿಂತು ನಿತ್ಯ ನಿರಂತರವಾಗಿ ತನ್ನ ಸೇವೆಯನ್ನು ಮಾಡುತ್ತಾ ಈ ಕ್ಷೇತ್ರದ ಧ್ವನಿಯಾಗಿರುವಂಥ ನಮ್ಮ ಹೇಮಂತ್ ಶೆಟ್ಟಿಯವರು ಬೆಲ್ಮಾರ್ ಅವರಿದ್ದಾರೆ. ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ BJP ನಾಯಕರಾಗಿರುವಂಥ ಈ ಭಾಗದ ಪ್ರಮುಖರು ಈ ಆಶ್ರಮಕ್ಕೋಸ್ಕರ ಎಲ್ಲ ನಾಯಕರಲ್ಲಿ ನಮ್ಮ ಆಶ್ರಮಕ್ಕೆ ಬನ್ನಿ ಅಂತೇಳಿ ನಿತ್ಯ ನಿರಂತರವಾಗಿ ಎಲ್ಲರ ಗಮನ ಸೆಳೆಯುವಂಥ ಒಬ್ಬ ನಾಯಕ ಅಂತ ಹೇಳಿದರೆ ಮೋಹನ್ ದಾಸ್ ಶೆಟ್ಟಿರವರು. ಅವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಾಯಕರು ನಮಗೆಲ್ಲ ರೀತಿಯ ಸಹಕಾರವನ್ನು ನಿತ್ಯ ನಿರಂತರವಾಗಿ ನೀಡುವವರು ಪ್ರಕಾಶ್ ಸಿಂಪಣಿರವರು. ಅವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಎಲ್ಲ ರೀತಿಯ ಸಹಕಾರ ನೀಡುವವರು ಜಗದೀಶ್ ರೈರವರು. ಅವರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಸೇರಿರುವಂಥ ಎಲ್ಲ ಪ್ರಮುಖರಿಗೂ, ಅದೇ ರೀತಿ ಅಶೋಕ್ ರೈರವರಿಗೂ, ಅದೇ ರೀತಿ ನಮಗೆ ಈ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟು ಈ ಆಶ್ರಮವನ್ನು ತನ್ನ ಜೀವನವನ್ನೇ ಈ ಆಶ್ರಮಕ್ಕೋಸ್ಕರ ಮುಡಿಪಾಗಿಟ್ಟಿರುವವರು ಗೌರವಾನ್ವಿತ GR ಶೆಟ್ಟಿರವರು. ಅವರಿಗೆ ದೇವರು ಇನ್ನಷ್ಟು ಆಯುಷ ಆರೋಗ್ಯವನ್ನು ನೀಡಲಿ, ಇನ್ನಷ್ಟು ಸಮಾಜ ಸೇವೆ ಅಂತ ಮಾಡುವಂಥ ಶಕ್ತಿ ಅದು ನೀಡಲಿ ಅಂತ ಹೇಳಿ ಅವ್ರಿಗೂ ಧನ್ಯವಾದ ಸಲ್ಲಿಸ್ತಾ ಈ ಒಂದು ಸಣ್ಣ ಒಂದು ಕಾರ್ಯಕ್ರಮದಲ್ಲಿ ನಿತ್ಯ ನಿರಂತರವಾಗಿ ಸೇವೆ ಮಾಡುತ್ತಿರುವಂಥ ಎಲ್ಲ ಪ್ರಮುಖರಿಗೂ ಮಾಧ್ಯಮ ಮಿತ್ರರಿಗೂ ಅದೇ ರೀತಿ ಇಲ್ಲಿ ಎಲ್ಲ ಹಿರಿಯರಿಗೂ ಒಂದೇ ವಾಕ್ಯದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಧನ್ಯವಾದ ಮಾತನ್ನು ಕೊನೆಗೆ. BJP ಕುಡ್ಲ ಮಂಡಲ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ದೇರಳಕಟ್ಟೆ, ಬರಿಕೆ ಭಂಡಾರ ಇಲ್ಲದ ಅಶೋಕ್ ರೈ, ಜಗದೀಶ್ ರೈ ಬೆಳ್ಮ ಹೊಸಮನೆ, ಮೋಹನ್ ದಾಸ್ ಶೆಟ್ಟಿ ಬೆಳ್ಮ ಗುಡ್ಡೆಮಾರ್, ರವಿ ಗುಡ್ಡೆಮಾರ್, ಪ್ರಕಾಶ್ ಸಿಂಪೋನಿ ಇಂಚಿತಿ ಪ್ರಮುಖರು ಈ ಹೊರತು ಒಟ್ಟಿಗೆ ಇದ್ದಾರೆ.